ಉತ್ಪಾತ ಪಿಂಡವೇ ನೀನು ನಮಸ್ಕಾರ ಮಾಡುವುದು ನನಗೆ ಮೆಟ್ಟುವುದು ನೀನು ಎಲ್ಲರ ಹಾಗೆ ನಾನು ನಮಸ್ಕಾರ ಮಾಡಿದ್ರೆ ಅವರಿಗೂ ನನಗೂ ವ್ಯತ್ಯಾಸ ಏನು? ನಾನು ಮಹಿಷಾಸುರನ ಹಾಗೆ ಕಾಣ್ತೇನೆ ನಿನಗೆ. ಅಲ್ಲ ಗುರುಗಳೇ, ಮೊನ್ನೆ ದೇವಿ ಮಹಾತ್ಮೆಯ ಒಂದು ಪ್ರವಚನ ನೀವು ಮಾಡುವಾಗ ದೊಡ್ಡ ಜೀವದ ಮಹಿಷಾಸುರನ ಕಥೆಯನ್ನು ಹೇಳುವಾಗ ನನ್ನ ಮನಸ್ಸಿನಲ್ಲಿ ಅದೇ ಅಚ್ಚೊತ್ತಿ ಹೋಗಿದೆ. ಏನು ಕೆಲಸ ಮಾಡ್ತಾರೆ ಅಂತ ನೀವು ಹೇಳಿದ್ರಲ್ಲ, ಕೆಲವರು ಮಾತಿನಲ್ಲೇ ಹೊಟ್ಟೆ ತುಂಬಿಸುವವರಿಲ್ವೇ? ಮಹಿಷಾಸುರನ ಪ್ರವಚನ ಕೇಳಿ ನಿನಗೆ ಮಹಿಷಾಸುರ ಮೈಯಲ್ಲಿ ಬರುವುದಲ್ಲ. ಬಹುಶಃ ನೀನನ್ನು ಹೆರುವಾಗ ನಿನ್ನ ಅಮ್ಮನಿಗೆ ಮಹಿಷಾಸುರ ನೆನಪಾಗಿದ್ದಾನೆ ಇರಬಹುದು. ಗುರುಗಳ ಕೃಪಾ ಕಟಾಕ್ಷರಿಂದ ಹಾಗಾಗಿರಲು. ಅದೆಂತದೋ ಪರಾಬ್ರಹ್ಮ ಪರಾಬ್ರಹ್ಮ ಪರಂ ಬ್ರಹ್ಮ ಪರಂ ಬ್ರಹ್ಮ ಪರಂ ಬ್ರಹ್ಮ. ನಾನು ಮಾತಿನ ವೇಗದಲ್ಲಿ ರಮ್ಮು ಬಿಟ್ಟೆ. ಪರಂ ಬ್ರಹ್ಮ ನಾಳೆಯಿಂದ ಸೇರಿಸ್ತೇನೆ ಗುರುಗಳೇ. ಹಾಗೆ ಸೇರಿಸಿ ಆದರೂ ಉದ್ಧಾರ ಆಗು. ಹಾಗೆ ನಿಮ್ಮ ಕೃಪಾ ಕಟಾಕ್ಷ. ಇನ್ನೊಂದು ಕರೆದದ್ದು ಯಾಕೆ ಗೊತ್ತಾಯ್ತಾ? ಚಿತ್ರಗತಿಯಲ್ಲಿ ಬರಬೇಕಂತೇಳಿ ಸುದೀರ್ಘವಾದ ಕರೆ ಮತ್ತು ಕರೆಸಿದ ಕಾರಣವನ್ನು ಏನು ಬೀರಿಕೊಳ್ಳಿ? ಅಲ್ಲಿದ್ದಾರಲ್ಲ ಹರಿಶ್ಚಂದ್ರ, ಅವರ ಬಾಯಿಯಿಂದ ಒಂದು ಸುಳ್ಳು ಬರಿಸಬೇಕು ಎನ್ನುವುದಕ್ಕಾಗಿ ನಿನ್ನನ್ನು ಕರೆದದ. ಏನಾದೋ ಗುರಿಗಳೇ, ನಿಮಗೆ ಬುದ್ಧಿ ಹೆಚ್ಚಾಗಿದೆಯೋ ಬುದ್ಧಿ ಮಂಕಾಗಿದೆಯೋ ಇನ್ನೂ ನನಗೆ ಸಮಸ್ಯೆ ಆಗಿ ಉಳಿದಿದೆ. ಯಾಕೆ? ಅಲ್ಲ, ಅವನ ಬಾಯಿಂದ ಒಂದು ಸುಳ್ಳು ಹೇಳಿಸ್ತೇನೆ ಅಂತ ಹೇಳಿ ನೀವು ಪ್ರಯತ್ನ ಮಾಡುವುದಾ? ಹೇಳುವುದಿಲ್ಲಲ್ಲ. ಅವ ಹೇಳುವುದಿಲ್ವಾ? ಅವ ಆಗ್ಲೇ ಸುಳ್ಳು ಹೇಳಿ ಆಗಿದೆ. ನಿಮಗೆ ಮಾತಿನ ಬರದಿಲ್ಲದೆಲ್ಲ ಮರೆತೋಗಿದೆ. ಎಂತದು? ಗುರುಗಳೇ, ನಿಮಗೆ ಕಣ್ಣಲ್ಲಿ ರಕ್ತ ಉಂಟ, ನಿಮ್ಗೊಂದು ಹೃದಯ ಶ್ರೀಮಂತಿಗೆ ಅನ್ನೋದು ಉಂಟ, ನಿಮ್ಮ ಹೃದಯ ಉಂಟ, ನಿಮಗೆ ಕಲ್ಲು ಬಂಡೆ ಅದು. ಅವನ ಆ ರೀತಿ ಶಿಕ್ಷೆ ಕೊಟ್ಟಿದ್ದೀರಿ, ಆ ರೀತಿ ಚಿತ್ರಹಿಂಸೆ ಕೊಟ್ಟಿದ್ದೀರಿ. ಪ್ರಪಂಚದಲ್ಲಿ ಯಾರೂ ಪಡೆದ ಚಿತ್ರಹಿಂಸೆಯನ್ನು ಅವರಿಗೆ ನೀವು ಕೊಟ್ಟಿದ್ದೀರಿ. ಆದರೂ ನಿಮ್ಮನ್ನು ಕರುಣಾನಿಧಿಗಳೇ ಅಂತ ಹೇಳಿದಾರಲ್ಲ, ಸುಳ್ಳು ಹೇಳಿ ಆಗಿದೆ ಅವ. ಸೆಗಣಿ ಮಂಜ ಗುರುಗಳೇ, ಅವ ನನ್ನನ್ನು ಕರುಣಾನಿಧಿ ಅಂತ ಹೇಳಿದ್ದರಿಂದಲೇ ಅವನ ಸತ್ಯವನ್ನು ಕೀಳಲಿಕ್ಕೆ ನನಗೆ ಆಗಲಿಲ್ಲ. ಸುಳ್ಳು ಹೇಳಿ ಆಗಿದೆ ಅವ. ಅದು ಸುಳ್ಳಲ್ವಾ? ಅವನ ಬಾಯಿಂದ ನೀವು ಸುಳ್ಳು ಹೇಳಿಸ್ತೇನೆ ಅಂತ ಹೇಳೋದಕ್ಕಿಂತ ಬದುಕಿನ ಉದ್ದಕ್ಕೂ ಸತ್ಯವನ್ನೇ ಹೇಳಿಸ್ತೇನೆ ಅಂತ ಹೇಳಿದ್ರೆ ಬಣ ತೊಟ್ಟಿದ್ರೆ ಏನಾದ್ರೂ ಬೆಲೆ ಬರ್ತಿತ್ತು. ಸುಳ್ಳು ಹೇಳಿದ್ದೇನೆ ಅಂತಲೇ ನನ್ನ ಪ್ರತಿಜ್ಞೆ. ಹೌದಾ? ಅವನು ನನಗೆ ಸ್ವಲ್ಪ ಕೊಡುವುದಕ್ಕುಂಟು. ಲೆಕ್ಕ ಮಾಡಿದ್ರೆ ಒಂದು 48,000 ಸುವರ್ಣ ನಾಣ್ಯಗಳಾಗ್ತದೆ. ನಿಮಗೂ ಯಾರಾದ್ರೂ ಕೊಡ್ಲಿಕ್ಕೆ ಉಂಟ ಗುರುಗಳೇ? ಇವನು ಕೊಡುವುದಕ್ಕುಂಟು, ಲೆಕ್ಕದಲ್ಲಿ ಉಂಟು. ಬಾಕಿಟ್ಟಿದಾನ? ಕಾಶಿಗೆ ಹೋಗಿ ಕೊಡ್ತೇನೆ ಅಂತ ಹೇಳಿದ್ದಾನೆ. ಅವ ಹೋಗಿ ಅಲ್ಲಿ ಸಂಪಾದಿಸುವುದರ ಮೊದಲಾಗಿ ಅವನ ಬಾಯಿಯಲ್ಲಿ ಒಂದು ಸುಳ್ಳು ಹೇಳಿಸ್ಬೇಕು ನೀನು. ಹೌದಾ? ಕಷ್ಟ ಎಷ್ಟೇ ಕೊಡು, ಎಷ್ಟೇ ಕಿರುಕುಳ ಕೊಡು, ಸರಿ, ಎಷ್ಟೇ ಹಿಂಸೆ ಕೊಡು, ಎಲ್ಲಿಯವರೆಗೆ ಅದು ಹಿಂಸೆ ಉಳಿಬೇಕು ಬಲ್ಲೆಯ? ಇನ್ನೊಂದು ಸಲ ಯಾರಾದ್ರೂ ಇಂತಹ ಪ್ರಸಂಗದಲ್ಲಿ ಒಬ್ಬರನ್ನು ಎಡೆಬಿಡದೆ ಕಾಡಿದರು ಅಂತಾದ್ರೆ ನೀನೇನು ಪುಣ್ಯಾತ್ಮ ನಕ್ಷತ್ರಿಕರ ಹಾಗೆ ನನಗೆ ಕಾಡ್ತೀಯಲ್ಲ ಎನ್ನುವಲ್ಲಿವರೆಗೆ ನಿನ್ನ ಹಿಂಸೆ ಸ್ಥಾಯಿ ಆಗ್ಬೇಕು. ಮುಂದಿನ ಜನಾಂಗಕ್ಕೆ ನನ್ನಿಂದಲೇ ಒಂದು ಪ್ರಸನ್ನ ರಾಜ್ಯ ರಚನೆ ಆಗ್ಬೇಕೆನ್ನೋ ಕಲ್ಪನೆ ನಿಮಗಿದ್ರೆ ಅದನ್ನು ನಾನು ಸಾಕಾರಗೊಳಿಸ್ತೇನೆ. ಮಾಡ್ತೀಯಲ್ಲ? ಅಷ್ಟು ಇನ್ನು ಬಿಡಿ, ನೀವು ತರಬೇತಿ ಮಾಡಬೇಕು. ಉತ್ತರೋತ್ತರ ಅಭಿವೃದ್ಧಿಯಷ್ಟು ಶುಭಂ ಬ್ರೂಯಾತ್. ಒಳ್ಳೆಯದಾಗುವ. ಒಂದು ಮಂಡಲದ ಅವಧಿಯಲ್ಲಿ ನಮ್ಮ ಜೊತೆಯಲ್ಲಿ ಸಂಚರಿಸಿದ್ದಕ್ಕೆ ನಾವು ಏನು ಕೊಟ್ಟರೆ ತೃಪ್ತಿ ಆಗ್ತದೆ? ಅವನ ಬದುಕಿನಲ್ಲಿ ಕೆಲಸಕ್ಕಿಂತ ಮೊದಲು ಅವನ ಸಂಬಳ ಹೇಳಿಲ್ಲ. ಕೆಲಸ ಆದ ಮೇಲೆ ಕೊಡುವವರು ತತ್ತರಿಸುವಷ್ಟು ಕೇಳಿಯೇ ಅವನಿಗೆ ಅಭ್ಯಾಸ. ಗುರುಗಳ ಆದರ್ಶವನ್ನೇ ನಾನು ಪಾಲಿಸ್ತಾ ಬಂದಿದ್ದೀನಿ. ಸಂಬಂಧ ಆದರ್ಶದ ಬಗ್ಗೆ ಹಸ್ತಕ್ಷೇಪ ಮಾಡುವುದಕ್ಕೆ ಸಲ್ಲದು. ಪೀಠವನ್ನು ನನಗೊಪ್ಪಿಸಿದ್ದರ ಬಗ್ಗೆ ನಿನ್ನವರಿಗೆ ಹೇಳು. ಲವಲೇಶವು ನಿನ್ನ ಬಗ್ಗೆ ಯಾವ ಭಾವವೂ ಅವರಿಗೆ ಉಳಿಯದಂತೆ ಒಪ್ಪಿಸಿ ಶೀಘ್ರವಾಗಿ ಹೋಗಿ ಇನ್ನು ಪ್ರಸಂಗವನ್ನು ನಾನು ತಗೊಂಡು ಸಾಧ್ಯವಾದರೆ ನಿನ್ನ ಸತ್ಯವನ್ನು ಉಳಿಸಿ.